ಮಂಗಳೂರಿನ ನ್ಯೂ ಚಿತ್ರ ಜಂಕ್ಷನ್ ಬಳಿ ಡಿಸೆಂಬರ್ 16ರಂದು ಕರ್ತವ್ಯ ನಿರತ ಬಂದರು ಪೊಲೀಸ್ ಠಾಣೆಯ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿದ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರು ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಮಂಗಳೂರಿನಲ್ಲಿ ದೊಡ್ಡ ಮಟ್ಟದ ಗಲಭೆ ನಡೆಸಲು ವಿಧ್ವಂಸಕಾರಿ ಕೃತ್ಯವನ್ನು ಮಾಡಲು ಹಲವು ಗ್ಯಾಂಗ್ಗಳು ಸಿದ್ಧತೆಯನ್ನು ನಡೆಸಿದ್ದವು ಅನ್ನುವಂಥ ಮಾಹಿತಿ ಇದೀಗ ಬೆಳಕಿಗೆ ಬಂದಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈ ಬಗ್ಗೆ ಮಾಹಿತಿ ನೀಡಿ ಪೊಲೀಸ್ ಪೇದೆಯ ಮೇಲೆ ಹಲ್ಲೆ ನಡೆಸಿದ ಆರೋಪದಡಿ ಮತ್ತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಅರಕುಳದ ಇಬ್ರಾಹಿಂ ಶಾಕೀರ್, ಸಜಿಪ ನಡುವಿನ ಅಕ್ಬರ್ ಮತ್ತು ಕುದ್ರೋಳಿಯ ಮೊಹಮ್ಮದ್ ಹನೀಫ್ ಯಾನೆ ಕರ್ಚಿ ಹನೀಫ್ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರೊಂದಿಗೆ ಪ್ರಕರಣದಲ್ಲಿ ಒಟ್ಟು 11 ಮಂದಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಬಂಧಿಸಿರುವ 3 ಕಾರ್ಖಾನಾ ಗ್ಯಾಂಗ್ ಎಂಬ ಗುಂಪನ್ನು ಕಟ್ಟಿಕೊಂಡಿದ್ರು. ಈ ಹಿಂದೆ ಬಂಧಿತರಾದವರು ಮಾಯಾ ಎಂಬ ಗ್ಯಾಂಗ್ ಅನ್ನು ಕಟ್ಟಿಕೊಂಡಿದ್ರು ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದ್ರು. ವರ್ಷದ ಹಿಂದೆ ಮಂಗಳೂರಿನಲ್ಲಿ ನಡೆದಂತಹ ಹಿಂಸಾಚಾರ, ಗೋಲಿಬಾರ್ಗೆ ಪ್ರತೀಕಾರ ತೀರಿಸಿಕೊಳ್ಳಲು ಈ ಗ್ಯಾಂಗ್ಗಳು ಸಿದ್ಧತೆಯನ್ನು ನಡೆಸಿದ್ವು. ಪೊಲೀಸರ ಮೇಲೆ ದಾಳಿ ನಡೆಸುವ ಮೂಲಕ ಮತ್ತೊಂದು ಗಲಭೆ ನಡೆಸಲು ಇವರು ಯೋಜನೆಯನ್ನು ಹಾಕಿಕೊಂಡಿದ್ರು ಅಂತ ತಿಳಿದು ಬಂದಿದೆ ಅಂತ ಕಮಿಷನರ್ ಹೇಳಿದರು. ಪೊಲೀಸ್ ಅಸಾಲ್ಟ್ ಮಾಡಬೇಕು ಅಂತ ಇವರೇನು ಡಿಸಿಷನ್ ತೊಗೊತಾರೆ, ಅದನ್ನು 19ನೇ ತಾರೀಕು ಮಾಡಬೇಕು ಅಂತಿರ್ತಾರೆ. ಯಾಕಂದರೆ 19ನೇ ತಾರೀಕು ಹಿಂದೆ ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಫೈರಿಂಗಲ್ಲಿ 2 ಮೃತ ಹೊಂದಿರ್ತಾರೆ. ಸೊ ಅದರ ಒಂದು ಮೆಮೊರಿಯಲ್ಲಿ 19ನೇ ತಾರೀಕು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಇನಿಷಿಯಲಿ. ಬಟ್ 19ನೇ ತಾರೀಕು ಸ್ವಲ್ಪ ಬಂದೋಬಸ್ತ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಂದು 2-3 ದಿನ ಅಡ್ವಾನ್ಸಾಗೆ ಮಾಡಿಬಿಟ್ರೆ ಇನ್ನು ಪೊಲೀಸ್ ಪ್ರಿಪೇರ್ಡ್ನೆಸ್ ಇಲ್ಲದಾಗ ನಾವು ಅಟ್ಯಾಕ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ಮಾಡಿರುವಂಥದ್ದು. ಇದರಲ್ಲಿ ನಮ್ಮ ಗಣೇಶ್ ಕಾಮತ್ ಅಂತ ಏನು ಇಂಜುರಿ ಆಗಿದ್ದಾರೆ, ಅದು ರ್ಯಾಂಡಮ್ ಟಾರ್ಗೆಟ್. ಅಂದರೆ ಇವ್ರಿಗೆ ಅಟ್ಯಾಕ್ ಮಾಡಬೇಕು, ಇವರು ಯಾವುದೋ ಒಂದು ಆವತ್ತಿನ ಘಟನೆಯಲ್ಲಿ ಭಾಗವಹಿಸಿದ್ರು, ಯಾರಿಗೋ ಅರೆಸ್ಟ್ ಮಾಡಿದ್ರು ಅಥವಾ ಯಾರ ಮೇಲೋ ಫೈರ್ ಮಾಡಿದ್ರು, ಆ ಥರದ್ದೇನು ಕಾರಣ ಇಲ್ಲ. ರ್ಯಾಂಡಮ್ ಆಗಿ ಪೊಲೀಸ್ ಇಲಾಖೆಯಲ್ಲಿರೋ ಸೇರಿದಂಥವ್ರು ಯಾರೇ ಒಬ್ಬರಾದರೂ ಪರವಾಗಿಲ್ಲ ಅಂತಂದು ಇದು ಮಾಡಿದ್ದು.